ಸಿಂಡಿಕೇಟ್ ಬ್ಯಾಂಕ್ ಮಂಗಳೂರಿನ ಪ್ರಾದೇಶಿಕ ಕಚೇರಿ ವತಿಯಿಂದ ಹೋಮ್ ಲೋನ್ ಎಕ್ಸ್ಪೋ 2019 ಬೃಹತ್ ಗೃಹ ಸಾಲ ಮೇಳದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಉರ್ವ ಚರ್ಚ್ ಸೆಂಟನರಿ ಹಾಲ್ನಲ್ಲಿ ನಡೆದ ಬೃಹತ್ ಗೃಹ ಸಾಲ ಮೇಳಕ್ಕೆ ಮಂಗಳೂರಿನ ಕ್ರೆಡೆಯ ಅಧ್ಯಕ್ಷರಾದ ನವೀನ್ ಕಾರ್ಡೂಸ್ ಅವರು ಚಾಲನೆಯನ್ನ ನೀಡಿದರು. ಅನಂತರ ಝೋನಲ್ ಮ್ಯಾನೇಜರ್ ಭಾಸ್ಕರ್ ಹಂಡೆ ಅವರು ಮಾತನಾಡಿ, ಮಂಗಳೂರಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ಗೃಹ ಸಾಲ ಮೇಳ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರೂ ಈ ಮೇಳದ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. I've been having here since long. Even you can say about the colonial period. I believe from those days itself, this has been a very famous center. So naturally there is influx of people coming to Mangalore to make it livelihood. I was just going through some statistics. As per 2001's census, the population of this city ಇನ್ನು ಈ ಬೃಹತ್ ಗೃಹ ಸಾಲ ಮೇಳದಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ಗಳು ಪಾಲ್ಗೊಂಡಿದ್ರು. ಈ ಸಂದರ್ಭ ಕ್ರೆಡೆ ಸೆಕ್ರೆಟರಿ ವಿನೋದ್ ಪಿಂಟು, ಮಂಗಳೂರಿನ ಆರ್ಎಂಎಲ್ಸಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ರಾಘವೇಂದ್ರ ವೈಕಿ, ರೀಜನಲ್ ಮ್ಯಾನೇಜರ್ ರಮಾಕಾಂತ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.